ಗಣಪತಿಭ್ಯಾಂ ನಮಃ. ವಾರಣ ವದನ ತ್ರೈಲೋಕ್ಯ ಸುಮೋಗನ ವಾರಣ ವದನ ತ್ರೈಲೋಕ್ಯ ಸುಮೋಗನ ವಾರಣ ವದನ ತ್ರೈಲೋಕ್ಯ ಸುಮೋಗನ ವಾರಣ ವದನ ವಾರಣಾಚ್ಯ ವರದಾಯಕ ಸನುತ ವಾರಣಾಚ್ಯ ವರದಾಯಕ ಸನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾಚ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ. ಎಲ್ಲ ಕಲಾಭಿಮಾನಿಗಳಿಗೂ ನಮಸ್ಕಾರ. ನಾನು ಹುಟ್ಟಿದ್ದು ಕೃಷಿಯನ್ನೇ ಅವಲಂಬಿಸಿದ್ದ ಕುಟುಂಬದಲ್ಲಿ. ನಮ್ಮದು ಅವಿಭಕ್ತ ಕುಟುಂಬ. ಸಾಧಾರಣ ಒಂದು 40ಕ್ಕೂ ಮಿಕ್ಕಿ ಜನ ನಾನು ಬಾಲ್ಯದಲ್ಲಿರುವಾಗ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದರು. ಕೃಷಿ ಪ್ರಧಾನವಾದ ಕುಟುಂಬವಾದ ಕಾರಣ ಎಲ್ಲರಿಗೂ ಅವರವರಿಗೆ ಕೂಡಿದ ಕೆಲಸವನ್ನು ಮಾಡುವ ಅವಕಾಶ ಇತ್ತು. ಅಸೈಗೋಳಿ ವಿದ್ಯೋದಯ ಏಡೆಡ್ ಎಲಿಮೆಂಟ್ರಿ ಶಾಲೆ ಅಂತ ನಮ್ಮ ಅಸೈಗೋಳಿಯಲ್ಲಿ, ಅದರಲ್ಲಿ 5ನೇವರೆಗೆ ಮಾತ್ರ ಇದ್ದದ್ದು. ಅಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಆಯಿತು. ಕೈರಂಗಳ ಹಿರಿಯ ಪ್ರಾಥಮಿಕ ಶಾಲೆ, ಅದರಲ್ಲಿ ನನ್ನ ಅಣ್ಣ ಸೀತಾರಾಮ ಪುಂಜರು ಅಲ್ಲಿ ಅಧ್ಯಾಪಕ ವೃತ್ತಿಯಲ್ಲಿದ್ದರು. ಪ್ರೌಢಶಾಲೆಗೆ ಆನಂದಾಶ್ರಮ ಹೈಸ್ಕೂಲ್ ಕೋಟೆಗಾರ್, ವಿಶ್ವವಿದ್ಯಾಲಯ ಕಾಲೇಜ್ ಅಂತ ಹೇಳುತ್ತಾರಲ್ಲ ಅದನ್ನು ಆಗ ಗವರ್ಮೆಂಟ್ ಕಾಲೇಜ್ ಅಂತ ಹೇಳುತ್ತಿದ್ದದ್ದು. PUCಯಿಂದ ಡಿಗ್ರಿವರೆಗೆ, ಅಂದರೆ ನಾನು ವಿಜ್ಞಾನದ ವಿದ್ಯಾರ್ಥಿ. ಹೈಸ್ಕೂಲ್ನಿಂದಲೇ ಸರ್ಕಾರಿ ಕಾಲೇಜಿನಲ್ಲಿ ನನ್ನ ವಿದ್ಯಾಭ್ಯಾಸ ನಡೆಯಿತು. ಈ ಅವಧಿಯಲ್ಲಿಯೇ ನನಗೆ ಯಕ್ಷಗಾನದಲ್ಲಿ ಆಸಕ್ತಿ ಹುಟ್ಟಿ ಅದರ ವಿವಿಧ ಅಂಗಗಳಲ್ಲಿ ಕೈಯಾಡಿಸಿ ಅಲ್ಪ ಸ್ವಲ್ಪ ಜ್ಞಾನವನ್ನು ನಾನು ಪಡೆದೆ. ಪ್ರಾಥಮಿಕ ಶಾಲಾ ಅವಧಿಯಲ್ಲಿಯೇ ನಮಗೆ ಗುರುಗಳಾದಂತಹ G. ವೆಂಕಪ್ಪ ಮಾಸ್ಟರು ಅಂತ ಹೇಳಿ, ಅವರು ಯಕ್ಷಗಾನದಲ್ಲಿ ಆಸಕ್ತರಾಗಿ ಕೈರಂಗಳದಲ್ಲಿ ನಾಟ್ಯ ಕಲಿತಾ ಇದ್ದರು. ಅವರು ಕಲಿತ ನಾಟ್ಯವನ್ನು ನಮಗೆ ಆಸಕ್ತಿ ಇದ್ದ ಹುಡುಗರಿಗೆ ಅವರು ಬಂದಿಲ್ಲಿ ಕಲಿಸ್ತಾ ಇದ್ದರು. ಅವರಿಗೆ ನಾಟ್ಯ ಕಲಿಸ್ತಾ ಇದ್ದದ್ದು ಪೈವಳಿ ಕೈತಾಬ್ ಶೆಟ್ರು ಅಂತ ಸುಪ್ರಸಿದ್ಧ ಸ್ತ್ರೀವೇಷಧಾರಿ. ನಮ್ಮ ಅಸೈಗೋಳಿಯಲ್ಲಿ ಒಂದು ತಾಳಮದ್ದಳೆ ಸಂಘ ಅಂತ ಅದು ಮೊದಲು ಇದ್ದದ್ದು, ನಿಂತು ಹೋಗಿ ಆಮೇಲೆ ನನ್ನ ಕಾಲಕ್ಕಾಗುವಾಗ ಅದನ್ನು ಮತ್ತು ಪುನರುಜ್ಜೀವನಗೊಳಿಸಿ ಅದನ್ನು ಸ್ಥಾಪಿಸಲಾಯಿತು. ಅದರಲ್ಲಿ ನಾನು ಸಕ್ರಿಯ ಸದಸ್ಯನಾಗಿ ಭಾಗವಹಿಸ್ತಾ ಇದ್ದೆ. ಕಟೀಲು ಮೇಳದಲ್ಲಿ ಒತ್ತು ಮೊದಲಿಗೆ ಇದ್ದಂತಹ ಅಣ್ಣು ಶೆಟ್ಟಿಗಾರರಂತ ಒಬ್ಬರು, ಅವರು ಮೊದಲೇ ಬಾರಿಸಲಿಕ್ಕಿದ್ದರು. ಮತ್ತು ನಾನು ಹೈಸ್ಕೂಲ್ನಲ್ಲಿ ಇರುವಾಗ ನನಗೊಬ್ಬರು ಸಹಪಾಠಿ ರವೀಂದ್ರ ಶೇಖ ಅಂತ, ಅವರು ಈ ಅಣ್ಣು ಶೆಟ್ಟಿಗಾರರಲ್ಲಿ ಮೊದಲೇ ಬಾರಿಸಲಿಕ್ಕೆ ಕಲಿತಾ ಇದ್ದರು. ನಾವು ಹೇಗೂ ಕ್ಲಾಸ್ಮೇಟ್ಸ್. ಅವರು ಅಲ್ಲಿ ಅಣ್ಣು ಶೆಟ್ಟಿಗಾರರಲ್ಲಿ ಕಲಿತದ್ದನ್ನು ನನಗೆ ಒಂದು ಡೆಸ್ಕಿಗೆ ಬಾರಿಸಿ
ತೋರಿಸ್ತಾ ಇದ್ದರು, ಅದನ್ನು ನಾನು ಅಭ್ಯಾಸ ಮಾಡ್ತಾಯಿದ್ದೆ. ಹಾಗೆ ಆಮೇಲೆ ನಿಜವಾದ ಮದ್ದಳೆಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಅವಕಾಶ ಎಲ್ಲ ಸಿಕ್ಕಿತ್ತು. ಆಮೇಲೆ ಕಕ್ಕೆ ಮಜಲ್ ರಘುರಾಮರಯ್ಯ ಅಂತ ಒಬ್ಬರು ಇದ್ದರು. ಅವರ ಮನೆಯಲ್ಲಿ ಮದ್ದಳೆ ಇತ್ತು, ಜಾಗಟೆ ಇತ್ತು, ಶ್ರುತಿ ಇತ್ತು. ಇಲ್ಲಿ ತಾಳಮದ್ದಳೆ ಆಗಿ ಅವರೊಟ್ಟಿಗೆ ರಾತ್ರಿ ಅವರ ಮನೆಗೆ ಹೋಗೋದು. ಅವರ ಮಗನಿಗೆ ಕಲೀಲಿಕ್ಕೆ ಅಂತ ಅವರು ಮದ್ದಳೆಲ್ಲ ರೆಡಿ ಮಾಡಿ ಇಟ್ಟದ್ದು. ಅವನು ನನ್ನ ಪ್ರಾಯದವ. ಅವನಿಗೆ ಅದು ಬರಲಿಲ್ಲ. ನಾನು ಅವನಿಗಾದ ಪಾಠವನ್ನು ನಾನು ಅಭ್ಯಾಸ ಮಾಡಿ ಮಾಡಿ ಸಾಧನೆ ಮಾಡಿ ನನಗೆ ಸಾಧಾರಣ ಸಿದ್ಧಿ ಆಯ್ತದು. ನನ್ನಷ್ಟಕ್ಕೆ ಯಾವ ಗುರುವೂ ಇಲ್ಲದೆ ನನ್ನಷ್ಟಕ್ಕೆ ನಾವು ಮನೆಯಲ್ಲಿ ಊಟ ಮಾಡಲಿಕ್ಕೆ ಕುಳಿತುಕೊಳ್ಳುವ ಮಣೆ ಉಂಟಲ್ಲ, ಮರದ ಮಣೆ, ಆ ಮಣೆ ಮೇಲೆ ಕೋಲೆಲ್ಲ ನಾನೇ ಮಾಡಿದ್ದು. ಅದಕ್ಕೆ ಹೇಗಾಗಬೇಕು ಅಂತ ಯಾರು ನಿರ್ದೇಶನ ಕೊಟ್ಟವರಿಲ್ಲ. ಆ ಕೋಲನ್ನು ಹಿಡ್ಕೊಂಡು ನಾನು ನನ್ನಷ್ಟಕ್ಕೆ ಇದು ಹೀಗೆ ಇರ್ಬೋದು ಅಂತ ಅಭ್ಯಾಸ ಮಾಡಿ ಡ್ರ್ ಅಂತ ಕೇಳುವ ಹಾಗೆ ಒಂದು ಉರುಳಿಕೆ ಅಭ್ಯಾಸ ಆಯಿತು. ಗೌರ್ಮೆಂಟ್ ಕಾಲೇಜಿನಲ್ಲಿ ಈ ವರ್ಷಕ್ಕೊಮ್ಮೆ ಇದು ಅಂಥದ್ದು ಸಂಗೀತ ಸ್ಪರ್ಧೆ ಆಗ್ತಾಯಿತ್ತು, ಮ್ಯೂಸಿಕ್ ಕಾಂಪಿಟಿಷನ್. ಅದರಲ್ಲಿ ಪರ್ಕಷನ್ ಅಂತ ಒಂದು ವಿಭಾಗ ಇತ್ತು, ಅಂದರೆ ಚರ್ಮವಾದ್ಯ. ನಾನು ಭಾಗವಹಿಸಲಿಕ್ಕೆ ಹೆಸರು ಕೊಟ್ಟೆ. ಒಂದು 5 ನಿಮಿಷ ಚೆಂಡೆಯ ಪ್ರಸಂಗ ಪೀಠಿಗೆ ಬಾರಿಸುವ ಆ ನಡೆಗಳನ್ನು ಚೆಂಡೆಯಲ್ಲಿ ಬಾರಿಸಿ ತೋರಿಸಬೇಕು ಅಂತ. ಆದರೆ ಅದು ನಿಜವಾಗಿ ಹೇಗೆ, ಶಾಸ್ತ್ರೀಯವಾಗಿ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಕೇವಲ ಕೇಳಿ 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 ಕಿವಿಗೆ ಅಭ್ಯಾಸ ಆಗಿ ಅದನ್ನೇ ನಾನು ಬಾರಿಸಿಕೊಂಡಿದ್ದದ್ದು. ಅದಕ್ಕೆ ನನ್ನ ಅಸೆಗೋಳಿಯ ಗುರುಗಳು, ನೀವು ಹೆದರುವುದಕ್ಕೆ ಅದಕ್ಕೆ, ನಮ್ಮ ಆನೆಗುಂಡಿ ಗಣಪತಿ ಭಟ್ರು ಅವರು ಹೇಳಿದರೆ ನಿಮ್ಮನ್ನು ಅಷ್ಟಕ್ಕೆ ತಯಾರು ಮಾಡಿ ಬಿಡ್ತಾರೆ. ನನಗೆ ಧೈರ್ಯ ಆಯಿತು. ಆನೆಗುಂಡಿ ಗಣಪತಿ ಭಟ್ರು ಅಂದರೆ ಏನೋ ಎಂಥದ್ದು ಅಂತ ಗ್ರಹಿಸಿದ್ದೆ. ಅವರು ತುಂಬ ಸರಳ ಜೀವಿ ಅವರು. ಹಾಗೆ ಒಂದು ದಿವಸ ಶನಿವಾರ ಕೈರಂಗಳ ಶಾಲೆಗೆ ಬರಲಿಕ್ಕೆ ಅವರ ಅಪ್ಪಣೆ ಆಯಿತು. ನನ್ನ 2 ಮನೆಯಲ್ಲಿ ಬರೆಸುವ ಅಭ್ಯಾಸ ಮಾಡೋ ಕೋಲು ಅದನ್ನು ಹಿಡ್ಕೊಂಡು ಹೋದೆ. ಎಂಥದ್ದು ನಿನಗೆ ಆಗಬೇಕಾದ್ದು ಎಂಥದ್ದು ಅಂತ ಕೇಳಿದರು. ಕಾಲೇಜಿನಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ ಉಂಟು, ಅದರಲ್ಲಿ ಪರ್ಕಷನ್ಗೆ ನನ್ನ ಹೆಸರು ಕೊಟ್ಟಿದ್ದೇನೆ. ನಾನು ಬೇರೆಯವರೆಲ್ಲ ಮೃದಂಗ, ತಬ್ಲಾ, ಅದು ಇದು ಅಂತ ಚರ್ಮವಾದ್ಯ ಬಾರಿಸ್ತಾರೆ. ಚೆಂಡೆ ಎಲ್ಲವನ್ನು ಅಡಗಿಸುವಂಥ ಒಂದು ಗುಣ ಉಂಟು ಚೆಂಡೆಗೆ. ಹಾಗೆ ಚೆಂಡೆ ಬಾರಿಸಬೇಕು ಅಂತ ಚೆಂಡೆಯಲ್ಲಿ ಪ್ರಸಂಗ ಪೀಠಿಗೆಯ ಒಂದು ನಡೆ. ಉರುಳಿಕೆ ಎಲ್ಲ ಬರ್ತದೆ, ಉರುಳಿಕೆ ಬರ್ತದೆ ನನ್ನ ಕ್ರಮದಲ್ಲಿ ಅಂತ ಹೇಳಿದೆ. ಅದಕ್ಕೆ ಅವರು ನೋಡೊಮ್ಮೆ ಉರುಳಿಕೆ ಹಾಕು ಅಂತ ಹೇಳೋದು. ಉರುಳಿಕೆ ಹಾಕಲಿಕ್ಕೆ ಅಲ್ಲಿ ಬೆಂಚ್ ಮಾತ್ರ, ಶಾಲೆಯಲ್ಲಿ ಮಕ್ಕಳು ಕೂತ್ಕೊಳ್ಳುವಂಥ ಬೆಂಚ್ ಮಾತ್ರ ಇದ್ದದ್ದು. ಅದೇ ಇಲ್ಲಿ ಬೆಂಚಿನ ಮೇಲೆ ಹಾಕು ಅಂತ. ನನಗೆ ಆ ಚೆಂಡೆಯ ಸ್ವರ ಸ್ವಲ್ಪ ಚೆಂಡೆಯ ಸ್ವರವನ್ನೇ ಹೋಲುವ ಒಂದು ಮಣೆ ಇತ್ತು ನಮ್ಮ ಮನೆಯಲ್ಲಿ. ಆ ಮನೆಯ ಮೇಲೆ ನಾವು ಬಾರಿಸಿ ಅಭ್ಯಾಸ ಮಾಡಿಕೊಂಡಿದ್ದು. ಸ್ವಲ್ಪ ಚೆಂಡೆ ಸ್ವರ ಕೇಳಬೇಕು ಅದರಲ್ಲಿ. ಮತ್ತು ಅವರು ಒತ್ತಾಯ ಮಾಡಿದ್ದಕ್ಕೆ ಬಾರಿಸಿ ತೋರಿಸಿದೆ. ಅದು ಆಗಲ್ಲ, ಯಾವುದು ಹೊರಗೆ ಬೀಳಬೇಕು ಆ ಪೆಟ್ಟನ್ನು ನೀನು ಒಳಗಿಂದ ತಗೊಳ್ತಿ, ಒಳಗಿಂದ. ಅದು ಪೆದಂಬು ಅಂತ ಅದಕ್ಕೆ ಹೆಸರು. ಈ ಪೆದಂಬ ಅಭ್ಯಾಸ ಆಗಲಿಕ್ಕಿಲ್ಲ. ನೀವು ಅಂಥದ್ದು ಚೆಂಡೆಯ ಉರುಳಿಕೆಯನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು. ಆದರೆ ಅಷ್ಟು ಸಮಯ ಇಲ್ಲ. ಅದು ಕಲಿಸುವಾಗಲೇ ನಾನು ಇದು ನನ್ನಿಂದ ಆಗುವಂಥದ್ದಲ್ಲ, ಸುಮ್ಮನೆ ಇಲ್ಲದೆ ಮಕ್ಕಳಾಟಿಕೆ ಮಾಡಿ ಅಂತ. ಆದರೂ ಒಂದು ಬಂಡ ಧೈರ್ಯ ಅಂತ ಅದು ನನಗೆ ತುಂಬ ಇತ್ತು ಚಿಕ್ಕಂದಿನಲ್ಲಿ. ನನಗೆ ಗೊತ್ತಿಲ್ಲದ ಕ್ಷೇತ್ರವೇ ಆದರೂ ಹೋಗಿ ಅಲ್ಲಿ ನಾನು ದೊಡ್ಡ ಗೊತ್ತಿದ್ದವರಾಗೆ ತೋರ್ಪಡಿಸಿಕೊಳ್ಳೋದು. ಚೆಂಡೆಮದ್ದಳೆ ಸೇರಿಯೇ ಒಂದು ನಾದ ಉತ್ಪತ್ತಿ ಆಗೋದು. ಹಾಗೆ ಎಡಗೊಡ್ಲಿಕ್ಕೆ ರವೀಂದ್ರ ಶೇಖರನ್ನು ಬರಲಿಕ್ಕೆ ಹೇಳಿದೆ. ಜಾಗಟೆ ಹಿಡಲಿಕ್ಕೆ ಎಲ್ಲ ಕಾಲೇಜಿನ ಹುಡುಗರಿದ್ದರು. ನಮ್ಮ ರಘುರಾಮ ಹೊಳ್ಳರು ಅಂದರೆ ಧರ್ಮಸ್ಥಳದ ಭಾಗವತರು, ಅವರೆಲ್ಲ ಗೌರ್ಮೆಂಟ್ ಕಾಲೇಜಿನಲ್ಲಿದ್ದರು. ಆಗ ಅಸಲಿಗೆ ವಿಷಯ ಎಂಥದ್ದು ಅಂತ ಹೇಳಿದರೆ, ಚೆಂಡೆಮದ್ದಳೆಯನ್ನು ಶಾಸ್ತ್ರೀಯವಾಗಿ ಕ್ರಮಾಗತವಾಗಿ ಕಲಿತವರು ರಘುರಾಮ ಹೊಳ್ಳರು. ಅವರೇನು ಅದರ ಸುದ್ದಿಗೆ ಬರಲಿಲ್ಲ. ನನಗೆ ಏನೂ ಗೊತ್ತಿಲ್ಲದೆ ಶೋ ಮಾಡಲಿಕ್ಕೆ ಹೋಗಿ ಅಲ್ಲಿ ಆಯಿತು. ಒಂದು 5 ನಿಮಿಷವೇನು ಟೈಮ್ ಇದ್ದದ್ದು. ಅಷ್ಟರಲ್ಲಿ ನನ್ನ ಪ್ರಸಂಗ ಪೀಠಿಗೆಯನ್ನು ಮುಗಿಸಿದೆ. ನನಗೊಂದು ದೊಡ್ಡ ಆಘಾತ ಅಂದರೆ ನಿರೀಕ್ಷೆಯೇ ಮಾಡೋದು. ನನಗೆ ಸೆಕೆಂಡ್ ಪ್ರೈಸ್ ಬಂದಿದೆ. ಆ ಸೆಕೆಂಡ್ ಆಘಾತ ಆದರೂ ಮನಸ್ಸಿಗೆ ಖುಷಿ ಆಯಿತು. ಆದರೆ ನನ್ನ ಗುರುಗಳು ಗಣಪಣ್ಣ, ನಿನ್ನ ಉರುಳಿಕೆ ಸರಿ ಇಲ್ಲ ಮಾರ, ಇದನ್ನು ಹಿಡ್ಕೊಂಡು ನಿಂತದ್ದು ಇದರಲ್ಲಿ ಮುಂದುವರಿಯುವುದು ಬೇಡ, ಉರುಳಿಕೆ ಸರಿ ಮಾಡಿ ಆಮೇಲೆ ಮುಂದುವರಿ ಅಂತ ಅವರು ಹೇಳಿದ ಮೇಲೆ ಮತ್ತೆ ಕ್ರಮಾಗತವಾಗಿ ಅಭ್ಯಾಸ ಮಾಡಿ. ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಆ
ಆ ಆ ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಕಟಿ ಶೋಭಿತ ವ್ಯಾಲದು ಬಂಧನಾಬ್ಜ ಸಖ ಕೋಟಿ ಸದೃಶ ಕಿರಣ ಕಟಿ ಶೋಭಿತ ವ್ಯಾಲದು ಬಂಧನಾಬ್ಜ ಸಖ ಕೋಟಿ ಸದೃಶ ಕಿರಣ ಅಬ್ಜ ಸಖ ಕೋಟಿ ಸದೃಶ ಕಿರಣ ಅಬ್ಜ ಸಖ ಕೋಟಿ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಗರ ಚಂದನಾಂಗ ಚರ್ಚಿತ ಸುಮನೋಗರ ಮಂದಹಾಸ ಮಹಿಮಾಂಬುಧಿ ಶುಭಕರ ಚಂದನಾಂಗ ಚರ್ಚಿತ ಸುಮನೋಗರ ಮಂದಹಾಸ ಮಹಿಮಾಂಬುಧಿ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಘನ ವಾರಣ ವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ನಾಟ್ಯ ಅದು ಕೈರಂಗಳ ಶಾಲೆಯಲ್ಲಿರುವಾಗಲೇ ಹೊಸೈತುಲು ಮಹಾಲಿಂಗ ಭಟ್ರು ಅಲ್ಲಿ ಶಾಲೆಯಲ್ಲಿ ವಾರಕ್ಕೊಂದು ಶನಿವಾರ ಬಂದು ರಾತ್ರಿ ನಿಂತು ಹಗಲಿಡೀ ಕ್ಲಾಸ್ ಮಾಡಿ ಹೋಗ್ತಿದ್ದದ್ದು ಅವರು. ನಾಟ್ಯ ನಾನು ನೋಡೋದು ಮತ್ತು ಅವರು ಬಾಯ್ತಾಳ ಹೇಳಿದ್ದನ್ನು ಮದ್ದಳೆಯಲ್ಲಿ ಬಾರಿಸಲಿಕ್ಕೆ ಆಗ್ತದೆ ಅಂತ ಟ್ರೈ ಮಾಡೋದು, ಕುಣಿಯವರಿಗೆ ಒಂದು ಸಪೋರ್ಟ್ ಸಿಗಲಿಕ್ಕೆ ಅಂತ. ಹಾಗೆ ಒಂದು ಕಡೆಯಿಂದ ನಾಟ್ಯವು ಮತ್ತೊಂದು ಕಡೆಯಿಂದ ಮದ್ದಳೆಯು ಹಾಗೆ ಸ್ವಲ್ಪ ಆಗಿ ಹಾಗೆ ಆಟದಲ್ಲಿ ಹವ್ಯಾಸಿಯಾಗಿ ಭಾಗವಹಿಸುತ್ತಾ ಹಿರಿಯ ಕಲಾವಿದರ ಈ ಮೇಳದ ಕಲಾವಿದರ ಆಟ ನೋಡುತ್ತಾ ಯಕ್ಷಗಾನ ನನ್ನಲ್ಲಿ ಒಂದು ರೂಪ ತಳೆಯಲಿಕ್ಕೆ ಪ್ರಾರಂಭ ಆಯಿತು. ಧರಣಿ ಪಾಲಕ ಕೇಳು ಧರಣಿ ಪಾಲಕ ಕೇಳು ಸುರಪಾಲನಾಗದಲ್ಲಿ ನೆರಗಿಸೂತ ಓಲಗವಾಗ ಒರೆದ ಮನದಿರವ ವಾರುಣ ವಾಯು ಕುಬೇರ ಆ
ಬರಗ ನೆರವಿಯನು ಮರಣಿಸುತ್ತ ಸುರಪಾಲ ನುಡಿದಂಗ ಧರಣಿ ಪಾಲಕ ಕೇಳು ನಾನು ಅಸೈಗೋಳಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿದ್ದಾಗ ಘಟನೆ ನಡೆಯಿತು. ಒಂದು ಶನಿವಾರದ ನಮ್ಮ ಕ್ಲಾಸಸ್ ಎಲ್ಲ ಆದ ನಂತರ ಮಧ್ಯಾಹ್ನ ನಂತರ ರಜೆ ಅಲ್ವ ಯಾವಾಗಲೂ ಶನಿವಾರ. ಆ ಹೊತ್ತಿನಲ್ಲಿ ಒಂದು ತಾಳಮದ್ದಳೆ ಏರ್ಪಾಡು ಮಾಡಿದ್ರು ನಮ್ಮ ಅಧ್ಯಾಪಕರೆಲ್ಲ ಸೇರಿ. ಅದಕ್ಕೆ ಕೈರಂಗಳ ಯಕ್ಷಗಾನ ಸಂಘದಿಂದ ಚೆಂಡೆಮದ್ದಳೆ ಮತ್ತು ಅಲ್ಲಿಯ ಅಧ್ಯಾಪಕರು ಕೂಡ ಬಂದಿದ್ದರು. ನನಗೆ ಪರಿಚಯ ಇರಲಿಲ್ಲ ಯಾರು ಅಂತ. ನಾನು ಇದ್ದ ತರಗತಿಯಲ್ಲೇ ಅದನ್ನು ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತಂದು ಇಟ್ಟಿದ್ದರು. ನನ್ನ ಅಣ್ಣ ಕೂಡ ಬಂದಿದ್ದರು, ಅವರು ಅಲ್ಲಿ ಅಧ್ಯಾಪಕರು, ಸೀತಾರಾಮ್ ಪುಂಜರು. ಹಾಗೆ ನಾನು ಅಣ್ಣ ಕೂಡ ಇರುವುದರಿಂದ ನನಗೆ ಸ್ವಲ್ಪ ಅಧಿಕಾರ ಉಂಟು ಅದರಲ್ಲಿ ಅಂತೇಳಿ ಹೋಗಿ ಆ ಮದ್ದಳೆಯ ಚೀಲ ಕಟ್ಟಿದ್ದಾಗೆ ನೆಟ್ಟಗೆ ನಿಲ್ಲಿಸಿದ್ರು ಅದನ್ನು ಮದ್ದಳೆಯನ್ನು. ಅದಕ್ಕೆ ಒಂದು ಟೊಂಕ್ ಅಂತ ಹೊಡೆದಾಗುವಾಗ ಉಳಿದ ಕಪಿಸೇನೆ ಎಲ್ಲ ಹೋ ಅಂತ ಒಂದು ಬೊಬ್ಬೆ ಹಾಕಿದರು. ಆವಾಗ ಒಬ್ಬರು ಅಲ್ಲಿಂದ ಕೈರಂಗಳಿಂದ ಬಂದ ಮಾಸ್ಟ್ರು, ಅವರು ಹೊಳ್ಳ ಮಾಸ್ಟ್ರು ಅಂತೆ, KN ಹೊಳ್ಳರು ಅಂತ, ಅವರು ನನ್ನ ಅಣ್ಣನಿಗೂ ಕಲಿಸಿದ ಗುರುಗಳು. ಅವರು ಬಂದು ಯಾರದು ಮದ್ದಳೆ ಕೈ ಹಾಕಿದ್ಯಾರು? ನನಗೆ ಜಂಗಾಬಲ ಹುಡುಗಿ ಬೆವರಲಿಗೆ ಶುರುವಾಗಿ ಬಾಯಲ್ಲಿ ಸ್ವರ ಹೊರಡ್ತಾ ಇಲ್ಲ. ಇವನೇ ಸರ್ ಅಂತ ಉಳಿದ ಅವರೆಲ್ಲ ನನ್ನನ್ನು ಹೈಲೈಟ್ ಮಾಡಲಿಕ್ಕೆ ಹೇಳಿದರು. ಹೌದಣ್ಣ, ಮದ್ದಳೆ ಕೈ ಹಾಕಿದ್ಯಾ? ನಿನಗೆ ಅದರ ABCD ಗೊತ್ತುಂಟ? ಚಾಪು ಬಾರಿಸಲಿಕ್ಕೆ ಅದು ಕೂಡ ಇದು ಚೀಲ ಬಿಚ್ಚಲಿಲ್ಲ, ಹಾಗೆ ಬಾರಿಸುವುದಾ ಅಂತ ಜೋರು ಮಾಡಿದರು. ಆವಾಗ ನಾನು ನನ್ನ ಕೊನೆಯ ಅಸ್ತ್ರ ಅದು ಎಲ್ಲೋ ಓ ಅಂತ ಕೂಗುವುದು. ಇಷ್ಟು ಜನರ ಮಧ್ಯದಲ್ಲಿ, ಅಂದರೆ ನನ್ನ ಸಹಪಾಠಿಗಳಾದಂಥ ಮಕ್ಕಳ ಮಧ್ಯದಲ್ಲಿ ಹೀರೋ ಆಗಲಿಕ್ಕೆ ಹೋಗಿ ನನಗೊಂದು ಅಪಮಾನ ಆಯ್ತಲ್ಲ ಅಂತ ಕೂಗಲಿಕ್ಕೆ ಪ್ರಾರಂಭ ಮಾಡಿದೆ. ಅಷ್ಟರಲ್ಲಿ ನನ್ನ ಅಣ್ಣ ಬಂದರು ಅಲ್ಲಿಗೆ. ಏನು ಸರ್, ಇವೇನು ಮಾಡಿದ? ಇದು ಯಾರು ಹುಡುಗ? ಅದು ನನ್ನ ತಮ್ಮ ಸರ್ ಅಂತ ಹೇಳಿದರು. ಹೌದಾ? ಅಲ್ಲ, ನಾನೇನು ಮಾಡಲಿಲ್ಲ. ಮದ್ದಳೆ ಯಾಕೆ ಮುಟ್ಟಿದ್ದು, ಮದ್ದಳೆಗೆ ಯಾಕೆ ಹೊಡೆದದ್ದು ಅಂತ ಕೇಳಿದೆ ಅಷ್ಟಕ್ಕೆ ಇಷ್ಟು ಅಂತ ಅದು ಮುಕ್ತಾಯ ಆಯಿತು. ಆಮೇಲೆ ತಾಳಮದ್ದಳೆ ಎಲ್ಲ ಆಯಿತು. ಆದರೆ ಆ ದಿವಸ ಮನಸ್ಸಿನಲ್ಲಿ ಯಾಕೋ ನನಗೆ ಗೊತ್ತಿಲ್ಲದ ಹಾಗೆ ಒಂದು ಸಂಕಲ್ಪ ಮೂಡಿತ್ತೋ ಏನೋ, ಇನ್ನು ಗೊತ್ತಿಲ್ಲದೆಲ್ಲ ಗೊತ್ತಿದ್ದೇ ಕೈ ಹಾಕಬೇಕು ಅಂತ. ಹಾಗೆ ಎಲ್ಲ ವಿಷಯದಲ್ಲೂ ಸ್ವಲ್ಪ ಅಭ್ಯಾಸ ಮಾಡಿ ಆಮೇಲೆ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಹವ್ಯಾಸಿಯಾಗಿ ಸ್ವಲ್ಪ ಮಟ್ಟಿಗೆ ಹೆಸರು ಕೂಡ ಮಾಡಿದ್ದೆ ನಾನು. ಹವ್ಯಾಸಿಯಾಗಿ ಕಾಲೇಜ್ ಆದ ನಂತರ 1 ವರ್ಷ ಅನುಭವಕ್ಕಾಗಿ ಉಪ್ಪಳ ಭಗವತಿ ಮೇಳದಲ್ಲಿ ತಿರುಗಾಟವೂ ಮಾಡಿದ್ದೆ. ಭಾಗವತ ರಜೆ ಮಾಡಿದರೆ ಅರ್ಧದವರೆಗಾದರೂ ನನ್ನಿಂದಲೇ ಹಾಡಿಸ್ತಾಯಿದ್ರು. ಚೆಂಡೆ ಅವರು ರಜೆ ಮಾಡಿ ಕುರುಕ್ಷೇತ್ರ ಪ್ರಸಂಗಕ್ಕೆ ಇಡೀ ರಾತ್ರಿ ನಾನು ಒಬ್ಬನೇ ಚೆಂಡೆ ಬರೆಸಿದ್ದೇನೆ. ಮಿಯಾವಾದವನಲ್ಲಿ ಆಟ ಆದದ್ದು ನೆನಪುಂಟು ಸರಿ. ಮೇಳಕ್ಕೆ ಸೇರಿದ ವೇಷಧಾರಿಯಾಗಿ. ಆದರೆ ವೇಷ ಮಾಡುವುದರಲ್ಲಿ ಇದ್ದುದಕ್ಕಿಂತಲೂ ಹೆಚ್ಚು ಆಸಕ್ತಿ ಹಿಮ್ಮೇಳದಲ್ಲಿತ್ತು.
ಸಾಗಿ ಬಂದಳು ಮಾಘವಾದದ ಪೌರ್ಣಮಿಯ ಶುಭ ದಿನದಿಯಾಗಿ ಯಕ್ಷಗಾನಕ್ಕೆ ಒಂದು ಸರಿಯಾದ ವಾತಾವರಣ, ಸರಿಯಾದ ವೇದಿಕೆ ಎಲ್ಲ ನಿರ್ಮಾಣ ಆಗಲಿಕ್ಕೆ ಕೆಲ ವ್ಯಕ್ತಿಗಳಿದ್ದಾರೆ. ಒಂದು ಪೂಕಳ ಲಕ್ಷ್ಮೀನಾರಾಯಣ ಭಟ್ರು ಅಂತ. ನಾನು ಸೈನ್ಸ್ ಸ್ಟೂಡೆಂಟ್, ಅವರು ಕಾಮರ್ಸ್. ಯಕ್ಷಗಾನದಲ್ಲಿ ನಮಗೆ ಯಕ್ಷಗಾನಕ್ಕೆ ಆಸಕ್ತಿ ಇದ್ದವರು ಬಂದು ಹೆಸರು ಕೊಡಬೇಕು ಅಂತ ಕೊಡ್ತಾರಲ್ಲ, ಹಾಗೆ ಹೆಸರು ಕೊಟ್ಟಾಗ ಅವರ ಪರಿಚಯ ಆಗಿ ಮತ್ತೆ ನೋಡುವಾಗ ಅವರು ಕೂಡ ವೇಷಧಾರಿ ಹೌದು, ಒಳ್ಳೆ ಹವ್ಯಾಸಿಗಳಲ್ಲಿ ಒಳ್ಳೆ ಹೆಸರಿನ ವೇಷ ಅವರದ್ದು ಆ ಕಾಲದಲ್ಲಿ. ಆದರೆ ಬೇರೆ ಎಲ್ಲ ಅವರಿಗೆ ಗೊತ್ತಿರಲಿಲ್ಲ, ಹಿಮ್ಮೇಳದ ಅನುಭವ ಎಲ್ಲ ಇರಲಿಲ್ಲ. ಒಂದು ಯಕ್ಷಗಾನ ಏರ್ಪಾಡು ಮಾಡಲಿಕ್ಕಿದ್ರೆ ಅದಕ್ಕೆ ಮುಂದಾಳು ಅವರು ಇದ್ದರು. ಆಮೇಲೆ ನಮ್ಮ ರಘುರಾಮ ಹೊಳ್ಳರು, ಅವರು ಮೊದಲು ಅವರು ನಮ್ಮ ಯಕ್ಷಗಾನದ ಪ್ರಾಕ್ಟೀಸ್ ಎಲ್ಲ ಆಗುವಾಗ ಅವರು ಬರ್ತಲೇ ಇರಲಿಲ್ಲ. ಮತ್ತು ಅವರು ಈಗ ಭಾಗವತರಲ್ವ, ಆಗ ಅವರು ಪದ ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ. ಮತ್ತು ಅವರು ಜೋಯ್ಸ ಭಾಗವತರ ಮಗ ಅಂತಲೂ ಗೊತ್ತಿರಲಿಲ್ಲ ನಮಗೆ. ರಘುರಾಮ ಹೊಳ್ಳರು ಅಂತ ಅವರು ಚಂಡೆ ಮದ್ದಳೆಗೆ ಅವರು. ಮತ್ತು ನನ್ನ ಗುರುಗಳಾದ ಆನೆಗುಂಡಿ ಗಣಪತಿ ಭಟ್ರು, ಅವರು RMSನಲ್ಲಿ ಕೆಲಸಕ್ಕಿದ್ದದ್ದು. ಹಾಗಾಗಿ ಯಕ್ಷಗಾನದ ಯಾವ ಕಾರ್ಯಕ್ರಮ ಇದ್ದರೂ ಅವರನ್ನು ಹೇಳಿದರೆ ಬರ್ತಾಯಿದ್ರು. ಹಾಗೆ ಕಾಲೇಜಿನ ಅಷ್ಟು ವರ್ಷಗಳ ಜೀವನದಲ್ಲಿ ನಾನು ಶುರುವಿನಿಂದಲೇ ಯಕ್ಷಗಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ. ತನಕ ಎಜುಕೇಷನ್ ಮಾಡಿ ಯಾವುದು ಬ್ಯಾಂಕ್ ಫೀಲ್ಡ್ಗೆ, ಯಾವುದೋ ಕಂಪನಿಗೆ ಹೋಗದೆ ಒಂದು ಬೇಡ ತೀರಿಸಿಕೊಳ್ಳೋದಕ್ಕೆ ಕಾರಣ ಏನು? ಅಲ್ಲ, ಹೋಗಿದ್ದೆ, ಮುಂಬೈಗೆ ಹೋಗಿದ್ದಲ್ಲ. ಕಲಿಯುವುದರಲ್ಲಿ ಹುಷಾರಿದ್ದೆ ನಾನು. ಇಂಗ್ಲೀಷೆಲ್ಲ ಉಳಿದವರಿಗಿಂತ ನನ್ನದು ತಪ್ಪಿಲ್ಲದೆ ಬರೆಯುತ್ತಾ ಇದ್ದೆ. ಬರೆಯುವುದು, ಉತ್ತರ ಬರೆಯುವುದರಲ್ಲಿ ಯಾವ ತಪ್ಪು ಇಲ್ಲದ ಹಾಗೆ ಗ್ರಾಮರಿಗೆ ಸರಿಯಾಗಿ ಬರೆಯುತ್ತಾ ಇದ್ದೆ. ಒಂದು ದಿವಸ ಒಂದು ಕಾಂಪೋಸಿಷನ್ ಬರೀಲಿಕ್ಕೆ ಅಂತ ಹೇಳಿದರು. ನಾನು 8ನೇ ಸೇರಿದಾಗ ಆನಂದಾಶ್ರಮದಲ್ಲಿ. ಅದನ್ನು ಓದಿ, ಅವರು ಗುರುರಾಜರಾಯರು ಅಂತ ಇಂಗ್ಲೀಷ್ ಅಧ್ಯಾಪಕರು, ಓದಿ ಆ ಕಾಂಪೋಸಿಷನನ್ನು SSLC ಕ್ಲಾಸಿನವರಿಗೆ ಹೋಗಿ ಓದಿ ಹೇಳಿದ್ದಾರೆ, ಇದು 8ನ ಒಬ್ಬ ಹುಡುಗ ಬರೆದದ್ದು ಅಂತ. ಹಾಗೆ ಮತ್ತು ಓದುವ ಅಭ್ಯಾಸ ನನಗೆ ಹೈಸ್ಕೂಲ್ನಲ್ಲಿ ಅದಕ್ಕೆ ಸರಿಯಾದ ಪ್ರೋತ್ಸಾಹ ಎಲ್ಲ ಸಿಕ್ಕಿತು. ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಯಾವುದೇ ಆಗಲಿ ಇದನ್ನು ನೀನು ಓದಬೇಕು ಅಂತ. ಒಬ್ಬರು ಜಗನ್ನಾಥ ಅಂತ, ಅವರು ಕೂಡ ಆನಂದಾಶ್ರಮ ಹೈಸ್ಕೂಲ್ನ ಓಲ್ಡ್ ಸ್ಟೂಡೆಂಟ್ ಅಂತೆ. ಅವರಿಗೆ ಈ ಸಾಹಿತ್ಯದಲ್ಲೂ ಆಸಕ್ತಿ ಇತ್ತು. ಹಾಗೆ ನನ್ನನ್ನು ಹೈಸ್ಕೂಲ್ನಲ್ಲಿರುವಾಗಲೇ ನಮ್ಮದು ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಚಟುವಟಿಕೆ ಎಲ್ಲ ಇತ್ತು. ಫಸ್ಟ್ ವೇಷ ಅದೇ ಅಸೇವಳಿ ಶಾಲೆಯ ವಾರ್ಷಿಕೋತ್ಸವಕ್ಕೆ ಕರ್ಣಪರ್ವ ಪ್ರಸಂಗ ಇಟ್ಟರು. ಆವಾಗ ನಾನು ಹವ್ಯಾಸಿಯಾಗಿ ಎಲ್ಲ ಸುತ್ತಮುತ್ತ ಯಾರಾದರೂ ಕರೆದರೆ ಹೋಗಿ ವೇಷ ಮಾಡ್ತಾ ಇದ್ದೆ. ನನ್ನ ಪ್ರಥಮ ವೇಷವೇ ಅದು ಯಕ್ಷಗಾನದಲ್ಲಿ, ಕೃಷ್ಣನ ವೇಷ. ಆಮೇಲೂ ಕೂಡ ನಾನು ವೇಷ ಮಾಡಿಕೊಂಡಿರುವಾಗ ಹೆಚ್ಚಾಗಿ ನನಗೆ ಬರ್ತಿದ್ದದ್ದು ಕೃಷ್ಣ, ರಾಮ, ಬೇರೆ ಕೆಲವು ಪುಂಡುವೇಷಗಳು. ಈ ಬರೀ ಹಾರಿ ಹೋಗುವಂಥ ಪುಂಡುವೇಷ ಅಲ್ಲ, ಏನಾದರೂ ಸ್ವಲ್ಪ ಮಾತಾಡುವ ಪುಂಡುವೇಷ ಎಲ್ಲ ಬರ್ತಾಯಿತ್ತು. ಬಣ್ಣದ ವೇಷವೂ ಮಾಡಿದ್ದೇನೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಬಣ್ಣದ ವೇಷ ದೇವಿ ಮಹಾತ್ಮೆಯ ಶುಂಭ ಮಾಡಿದ್ದೇನೆ. ಅದು ಹೀಗೆ ಯಾರಾದರೂ ಕೈ ಕೊಟ್ಟರೆ ಅದಕ್ಕೆ ನಾನು ಇದ್ದೇನಲ್ಲ, ಹಾಗೆ ಒಮ್ಮೆ ಮಾಡಿದ್ದೇನೆ. ಸ್ತ್ರೀವೇಷವೂ ಮಾಡಿದ್ದೇನೆ. ಸ್ತ್ರೀವೇಷ ಅಂದರೆ ಇದಲ್ಲ, ಕಸೆ ಸ್ತ್ರೀವೇಷ. ಕಸೆ ಸ್ತ್ರೀವೇಷ ದ್ರೌಪದಿ ಪ್ರತಾಪದ ದ್ರೌಪದಿ ಮಾಡಿದ್ದೇನೆ. ಶಶಿಪ್ರಭೆ ಇದೆಲ್ಲ ಮಾಡಿದ್ದೇನೆ. ಅಂತ
ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.